ಕಾಡಾನೆಗಳ ದಾಳಿಗೆ ಕಂಗಾಲಾಗಿರುವ ಕೃಷಿಕರು ತಾವು ಕಷ್ಟಪಟ್ಟು ಮಾಡಿದ್ದ ಕೃಷಿಗಳು ಕಾಡು ಪ್ರಾಣಿಗಳ ಪಾಲಾಗುತ್ತಿವೆ. ಕಾಡು ಪ್ರಾಣಿಗಳ ನಿರಂತರ ಉಪಟಳದಿಂದ ಜೀವಭಯದಲ್ಲೇ ದಿನ ಕಳೆಯಬೇಕಾದ ಪರಿಸ್ಥಿತಿ. ಅರಣ್ಯ ಇಲಾಖೆಗಳಿಗೆ ದೂರು ನೀಡಿದ್ದರೂ ಏನು ಪ್ರಯೋಜನವಿಲ್ಲ. ಇಂತಹ ಸಮಸ್ಯೆ ತಲೆದೂರಿರುವುದು ಸುಳ್ಯ ತಾಲೂಕಿನ ಮಂಡೆಕೋಲು ಗ್ರಾಮದ ಮಾವಾಜಿ ಎಂಬಲ್ಲಿ. ಮಂಡೆಕೋಲು ಗ್ರಾಮದ ಮಾವಜಿ ಪರಿಸರದಲ್ಲಿ ಕಾಡಾನೆಗಳು ಬೀಡು ಬಿಟ್ಟಿದ್ದು ಅಪಾರ ಪ್ರಮಾಣದ ಅಡಿಕೆ ಮರಗಳನ್ನು ಹಾನಿ ಮಾಡಿವೆ. ಕಾಡಾನೆಗಳ ಹಾವಳಿ ಮಿತಿ ಮೀರುತ್ತಿದ್ದು ಕೃಷಿಕರು ಅಪಾರ ನಷ್ಟ ಅನುಭವಿಸುತ್ತಿದ್ದಾರೆ. ಪ್ರತಿ ವರ್ಷವೂ ಕಾಡಾನೆಗಳ ದಾಳಿಯಿಂದ ಇಲ್ಲಿನ ಕೃಷಿಕರು ಕಂಗಾಲಾಗಿದ್ದಾರೆ. ಕಾಡಾನೆಗಳ ದಾಳಿಯಿಂದ ಜೀವಭಯದಲ್ಲೇ ದಿನ ಸಾಗಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಅರಣ್ಯ ಇಲಾಖೆಯವರಿಗೆ ದೂರು ನೀಡಿದ್ರೆ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ. ಮಂಡೆಕೋಲು ಗ್ರಾಮದ ಮಾವಾಜಿ, ಹೊಸಕ್ಲು, ಪೆರ್ತೋಡಿ, ಮಾವಂಜಿ ಪರಿಸರದಲ್ಲಿ ಕಾಡಾನೆಗಳು ಕೃಷಿ ತೋಟಗಳಿಗೆ ನುಗ್ಗಿ ಅಡಿಕೆ, ಬಾಳೆ, ತೆಂಗಿನ ಮರಗಳನ್ನು ಮುರಿದು ಹಾಕಿ ಹಾನಿ ಮಾಡುತ್ತಿವೆ. ಕಳೆದ ಒಂದು ವಾರದಿಂದ ಶಶಿಧರ್ ಮಾವಾಜಿ ಎಂಬುವರ ತೋಟಕ್ಕೆ ನುಗ್ಗಿ ಸುಮಾರು 100ರಿಂದ 150 ಅಡಿಕೆ ಮರಗಳನ್ನು ಮುರಿದು ಹಾನಿ ಮಾಡಿದೆ. ಮಾತ್ರವಲ್ಲದೆ ನೀರಿನ ಟ್ಯಾಂಕ್, ತೋಟಕ್ಕೆ ನೀರು ಬಿಡುವ ಸ್ಪ್ರಿಂಕ್ಲರ್ ಪೈಪ್ಗಳನ್ನು, ಬೋರ್ವೆಲ್ನ ಪೈಪ್ಗಳನ್ನು ಸಹ ಸಂಪೂರ್ಣವಾಗಿ ಹಾನಿ ಮಾಡಿ ಜಖಂಗೊಳಿಸಿದ. ಕಾಡಾನೆ ಸೇರಿದಂತೆ ಕಾಡು ಪ್ರಾಣಿಗಳ ಉಪಟಳದಿಂದ ಮಂಡೆಕೋಲು ಗ್ರಾಮದ ಜನತೆ ಬೇಸತ್ತು ಹೋಗಿದ್ದಾರೆ. ಕಳೆದ 1 ತಿಂಗಳ ಹಿಂದೆಯೇ ಪರಿಸರದಲ್ಲಿ ಕೃಷಿಕರ ನಿದ್ದೆಗೆಡಿಸಿದ ಕಾಡಾನೆಗಳು ಸುತ್ತಮುತ್ತಲಿನ ತೋಟಗಳಿಗೆ ನುಗ್ಗಿ ಕೃಷಿ ಹಾನಿ ಮಾಡುತ್ತಿವೆ. ನಿತ್ಯ ನಿರಂತರ ಕಾಡಾನೆಗಳ ಉಪಟಳ ಜೋರಾಗಿದ್ದು ಇದಕ್ಕೆ ಶಾಶ್ವತ ಪರಿಹಾರವನ್ನ ಅರಣ್ಯ ಇಲಾಖೆಯವರು ಕಂಡುಕೊಳ್ಳಬೇಕಿದೆ. ಸೋಲಾರ್ ಬೇಲಿ ಅಳವಡಿಸುವ ಕಾರ್ಯವಾದರೂ ಆಗಬೇಕಿದೆ. ಇಲ್ಲವಾದಲ್ಲಿ ಕಾಡಾನೆಗಳು ಕೃಷಿ ತೋಟಗಳಿಗೆ ಬಾರದಂತೆ ಶಾಶ್ವತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಡೆಕೋಲು.